ಕೊರೋನಾ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವುದಕ್ಕಾಗಿ ಸರ್ಕಾರಗಳು ಹಲವು ರೀತಿಯ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದೆ. ಪತ್ರಿಕೆ, ಮಾಧ್ಯಮ ಹಾಗೂ ಸಾಮಾಜಿಕ ಜಾಲತಾಣಗಳ ಮೂಲಕವೂ ಕೊರೋನಾ ಬಗ್ಗೆ ಉಪಯುಕ್ತ ಮಾಹಿತಿಯನ್ನು ನೀಡುವ ಕೆಲಸಗಳು ನಡೆಯುತ್ತಿದೆ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ನಗರಸಭೆ ಮಾತ್ರ ಜನರ ಮನೆ ಬಾಗಿಲಿಗೆ ತೆರಳಿ ಕೊರೋನಾ ಜಾಗೃತಿ ಅಭಿಯಾನವನ್ನು ಆರಂಭಿಸಿದೆ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ನಗರಸಭೆ ಮಾತ್ರ ಜನರ ಮನೆ ಬಾಗಿಲಿಗೆ ತೆರಳಿ ಕೊರೋನಾ ಜಾಗೃತಿ ಅಭಿಯಾನವನ್ನು ಆರಂಭಿಸಿದೆ. ನಗರಸಭೆಯ 15,000 ಮನೆಗಳನ್ನು ಸಂಪರ್ಕಿಸಿರುವ ನಗರಸಭೆಯ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಕೊರೋನಾದಿಂದ ಭಯಭೀತರಾಗಿರುವ ಜನರಿಗೆ ಧೈರ್ಯವನ್ನ ತುಂಬುತ್ತಿದ್ದಾರೆ. ಕೊರೋನಾ ತಡೆ ಹಾಗೂ ನಿಯಂತ್ರಣದ ಕುರಿತಂತೆ ದೇಶದಲ್ಲಿ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಪತ್ರಿಕೆ, ಮಾಧ್ಯಮ, ಸಾಮಾಜಿಕ ಜಾಲತಾಣ ಹೀಗೆ ಹಲವು ಮಾಧ್ಯಮಗಳ ಮೂಲಕ ಜನರಿಗೆ ಕೊರೋನಾ ಕುರಿತು ಜಾಗೃತಿ ಮೂಡಿಸುವ ಕೆಲಸಗಳು ನಿರಂತರವಾಗಿ ನಡೆಯುತ್ತಿದೆ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ನಗರಸಭೆ ಮಾತ್ರ ಕೊಂಚ ವಿಭಿನ್ನ ರೀತಿಯಲ್ಲಿ ಕೊರೋನಾ ಕುರಿತ ಮಾಹಿತಿಯನ್ನು ನೀಡುವ ಮೂಲಕ ಪ್ರಚಾರದಲ್ಲಿದೆ. ಹೌದು, ಪುತ್ತೂರು ನಗರಸಭಾ ವ್ಯಾಪ್ತಿಯ ಸುಮಾರು 15,300 ಮನೆಗಳಿಗೆ ಭೇಟಿ ನೀಡಿ ಕೊರೋನಾ ಬಗ್ಗೆ ಮಾಹಿತಿ ನೀಡುವ ಕೆಲಸವನ್ನ ಮಾಡಿದೆ. ಪ್ರತಿ ಮನೆ ಬಾಗಿಲಿಗೆ ತೆರಳಿ ಕೊರೋನಾ ಕುರಿತು ಭಯ ನಿವಾರಿಸುವ ಸರಿಯಾದ ಮಾಹಿತಿ ನೀಡುವ ಕೆಲಸವನ್ನ ಮಾಡಿದೆ. ನಗರಸಭೆಯ ಪ್ರತಿ ವಾರ್ಡ್ನ ಸದಸ್ಯರ ನೇತೃತ್ವದಲ್ಲಿ ಪ್ರತಿ ಮನೆಯನ್ನ ಸಂಪರ್ಕಿಸುವ ಕಾರ್ಯ ಈ ಅಭಿಯಾನದ ಮೂಲಕ ನಡೆದಿದೆ. ಕೊರೋನಾ ಸೋಂಕಿನ ಪ್ರಕರಣ ಜಾಸ್ತಿಯಾಗುತ್ತಿದ್ದಂತೆ ಜನರಲ್ಲಿ ಸಹಜವಾಗಿಯೂ ಭಯದ ವಾತಾವರಣ ನಿರ್ಮಾಣಗೊಂಡಿದೆ. ಈ ಸಂದರ್ಭದಲ್ಲಿ ಜನರ ಮನೆ ಬಾಗಿಲಿಗೆ ತೆರಳಿ ಅವರಿಗೆ ಧೈರ್ಯ ತುಂಬುವ ಹಾಗೂ ಜನರ ಅವಶ್ಯಕತೆಗಳನ್ನು ಪೂರೈಸುವ ಕಾರ್ಯ ಈ ಅಭಿಯಾನದ ಮೂಲಕ ನಡೆದಿದೆ. ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು, ಬೀಟ್ ಪೊಲೀಸ್ ಇವರನ್ನು ಸೇರಿಸಿಕೊಂಡು ಇದರ ನಗರಸಭಾ ಸದಸ್ಯರ ನೇತೃತ್ವವನ್ನು ವಹಿಸಿಕೊಂಡು ಪ್ರತಿ ಮನೆಗೆ ಭೇಟಿ ಕೊಡುವಂಥ ವಿಶೇಷವಾಗಿರ್ತಕ್ಕಂಥ ರಾಜ್ಯದಲ್ಲೇ ನಮಗೆಲ್ಲರಿಗೂ ಗೊತ್ತಿದ್ದಾಗೆ ರಾಜ್ಯದಲ್ಲೇ ಪ್ರಥಮವಾಗಿ ನಗರಸಭೆ ಪ್ರತಿ 15,300 ಮನೆಗಳನ್ನು ಮುಟ್ಟುವಂಥ ಕೆಲಸ ಕಾರ್ಯಗಳನ್ನು ಮಾಡಿದೆ. ನಮ್ಮ ಜೊತೆಗೆ ಶಾಸಕರು ಕೂಡ ಮನೆ ಭೇಟಿಗೆ ಬರುವಂಥ ಕೆಲಸವನ್ನು ಸೇರಿಕೊಂಡಿದ್ದಾರೆ. ಈ ವಾರ್ಡಿನಲ್ಲಿ ಜನರಿಗೆ ಧೈರ್ಯ ತುಂಬುವಂಥ ಕೆಲಸ, ಅದೇ ರೀತಿ ಕೋವಿಡಿನ ಬಗ್ಗೆ ಜಾಗೃತಿ ವಹಿಸುವಂಥ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ಪ್ರತಿಯೊಬ್ಬ ಮನೆಯಲ್ಲಿ ಕೂಡ ಒಂದು ಭಯದ ವಾತಾವರಣದಲ್ಲಿರುವ ಸಂದರ್ಭದಲ್ಲಿ ನಮ್ಮ ಕಾರ್ಯಪಡೆ ಹೋಗಿ ಅವರಿಗೆ ಧೈರ್ಯವನ್ನು ತುಂಬಿ ಮತ್ತು ಯಾವ ರೀತಿ ನೀವು ಜಾಗೃತರಾಗಬೇಕು ಅಂತ ಹೇಳುವಂಥ ಕೆಲಸ ಕಾರ್ಯಗಳನ್ನು ಮಾಡಿದೆ. ಅದಲ್ಲದೆ ಪಾಸಿಟಿವ್ ಕೇಸ್ ಇದ್ದ ಮನೆಗಳಿಗೆ ಶಾಸಕರ ವಾರ್ ರೂಮಿನಿಂದ ಪಡ್ಕೊಂಡಂಥ ಮೆಡಿಸಿನ್ ಕಿಟ್ಗಳನ್ನು ಸುಮಾರು 10 ದಿವಸಕ್ಕೆ ಬೇಕಾದಂಥ ಪಾಸಿಟಿವ್ ಕೇಸ್ ಇದ್ದಂಥ ಪೇಷಂಟಿಗೆ ಮೆಡಿಸಿನ್ ಕಿಟ್ಗಳನ್ನು ಕೊಡುವ ಕೆಲಸ ಕೂಡ ನಮ್ಮ ಕಡೆಯಿಂದ ಆಗಿದೆ. ಅದಕ್ಕೋಸ್ಕರ ನಾವು ಹೇಳುವಂಥದ್ದು ರಾಜ್ಯದಲ್ಲೇ ಇದೊಂದು ಮಾದರಿ. ನಗರಸಭಾ ವ್ಯಾಪ್ತಿಯ ಪ್ರತಿ ಮನೆಗೂ ಆಶಾ ಕಾರ್ಯಕರ್ತೆ, ವಾರ್ಡ್ನ ಸದಸ್ಯ, ಹೋಮ್ ಗಾರ್ಡ್ಗಳನ್ನು ಒಳಗೊಂಡ ತಂಡ ಭೇಟಿ ನೀಡುತ್ತಿದೆ. ಕೊರೋನಾದಿಂದ ಭಯಭೀತರಾಗಿರುವ ಕುಟುಂಬಗಳ ಸದಸ್ಯರಿಗೆ ಆಶ್ವಾಸನೆ ನೀಡುವ ಕೆಲಸವನ್ನ ಈ ತಂಡ ಮಾಡುತ್ತಿದೆ. ಕೊರೋನಾ ಸಂದರ್ಭದಲ್ಲಿ ಪ್ರತಿ ಅವಶ್ಯಕತೆಗಾಗಿ ಅಧಿಕಾರಿಗಳನ್ನು ಹಾಗೂ ಜನಪ್ರತಿನಿಧಿಗಳನ್ನು ಹುಡುಕಿಕೊಂಡು ಹೋಗಬೇಕಾದ ಪರಿಸ್ಥಿತಿ ಇರುವಾಗ ಪುತ್ತೂರು ನಗರಸಭೆಯ ಅಧಿಕಾರಿ ವರ್ಗ ಹಾಗೂ ಜನಪ್ರತಿನಿಧಿಗಳ ತಂಡ ಮನೆ ಬಾಗಿಲಿಗೆ ತೆರಳಿ ಜನರಿಗೆ ಬೇಕಾದ ಅನುಕೂಲಕರ ವಾತಾವರಣವನ್ನು ಸೃಷ್ಟಿ ಮಾಡಿದೆ. ನಗರಸಭೆಯ ಈ ಅಭಿಯಾನಕ್ಕೆ ನಗರಸಭೆ ವ್ಯಾಪ್ತಿಯ ಜನತೆಯಿಂದ ಉತ್ತಮ ಸ್ಪಂದನೆಯು ದೊರೆತಿದ್ದು, ರಾಜ್ಯದಲ್ಲೇ ಇಂಥ ಪ್ರಯೋಗವನ್ನ ಮಾಡಿದ ಮೊದಲ ಸ್ಥಳೀಯ ಸಂಸ್ಥೆ ಪುತ್ತೂರು ನಗರಸಭೆಯಾಗಿದೆ. ಯಾರು ಕೇಳುವಲ್ಲಿರಲಿಲ್ಲ. ಕೋವಿಡ್ ಸಂದರ್ಭದಲ್ಲಿ ಒಳ್ಳೆಯ ಕೆಲಸ ಅಂತ ಹೇಳೋದು ಸಾಮಾನ್ಯ ನಾಗರಿಕ ಮಾತಾಡುವಂಥ ಸಂಗತಿಯಾಗಿದೆ. ಅಂದರೆ ನಾನು ಕೂಡ ಪೊಲೀಸ್ ಕ್ವಾರ್ಟರ್ಸ್ಗೆ ಹೋಗಿದ್ದೆ. ಅಂದರೆ ನಮ್ಮ ನಗರಸಭೆ ಅಧ್ಯಕ್ಷರಲ್ಲೇ ಹೇಳಿದ್ರು ನಾವು ಮಾತಾಡುವ. ಅಂದರೆ ನಗರಸಭೆ ಎಲ್ಲ ಕಾರ್ಯಕ್ಕೂ ಇವತ್ತು ಸ್ವಚ್ಛತೆ ಇರ್ಬೋದು, ಕೋವಿಡ್ ನಿರ್ವಹಣೆ ಇರ್ಬೋದು, ಎಲ್ಲದರಲ್ಲಿ ನಾವು ನಿಮ್ಮ ಜೊತೆ ಇದ್ದೇವೆ ಅನ್ನೋದು ಒಂದು ಸಂದೇಶ ಕೊಡುವಂಥ ಸಂಗತಿ ಈ ಮನೆ ಭೇಟಿ ಸಂದರ್ಭದಲ್ಲಿ ಆಗಿದೆ. ಕೇವಲ ನಗರಸಭೆ ಹತ್ತಿರದ ಅಧಿಕಾರಿಗಳು ಕೂಡ ಆ ಕೋವಿಡ್ ನಿರ್ವಹಣೆ ಮಾಡುವಂಥ ತಂಡ ಹೋದಾಗ ಅವರಿಗೆ ಏನಾಗ್ತದೆ ಅಂದರೆ ಮುಂದಿನ ದಿನಗಳಲ್ಲಿ ಯಾವುದೇ ಸಮಸ್ಯೆ ಬಂದಾಗ ಇವರೆಲ್ಲ ನಮ್ಮ ಜೊತೆ ಇದ್ದಾರೆ ಎನ್ನುವಂಥ ಒಂದು ಸಂದೇಶ ಕೂಡ ಹೋಗಿದೆ. ಆ ಕೆಲಸವನ್ನು ನಮ್ಮ ನಗರಸಭೆ ಮಾಡಿದೆ.
ಮಾಧ್ಯಮ ಹಾಗೂ ಸಾಮಾಜಿಕ ಜಾಲತಾಣಗಳನ್ನು ಬಳಸಿಕೊಂಡು ಜನರಿಗೆ ಕೊರೋನಾ ಕುರಿತ ಮಾಹಿತಿ ನೀಡುವುದು ಎಷ್ಟು ಪರಿಣಾಮಕಾರಿ ಎನ್ನುವ ಪ್ರಶ್ನೆಯಾಗಿಯೇ ಉಳಿದಿರುವ ಈ ಸಮಯದಲ್ಲಿ ಪುತ್ತೂರು ನಗರಸಭೆ ಯಾವುದೇ ಪ್ರಶ್ನೆಗಳಿಗೆ ಅವಕಾಶ ನೀಡದಂತೆ ಕೆಲಸ ನಿರ್ವಹಿಸಿದೆ. ಅನಿಶ್ ಕುಮಾರ್, ವಿ4 ನ್ಯೂಸ್, ಪುತ್ತೂರು.